ಮಂಗಳೂರಿನ ಮುಲ್ಕಿ ನಗರ ಪಂಚಾಯತ್ ವ್ಯಾಪ್ತಿಯ ಕೆಎಸ್ ರಾವ್ ನಗರದ ಆಶ್ರಯ ಕಾಲೋನಿ ಬಳಿಯ ಕೊಲ್ಲಾಡು ಕೈಗಾರಿಕಾ ಪ್ರದೇಶದ ಸೈಟ್ನ ಕಲ್ಲಿನ ಕೋರೆಯಲ್ಲಿ ಬಂಡೆಗಲ್ಲಿನ ಕೆಲಸಗಾರರು ಡೈನಮೈಟ್ ಸ್ಫೋಟಿಸುವಾಗ ಸ್ಥಳೀಯ ಮನೆಗಳಿಗೆ ಹಾನಿಯಾಗಿದ್ದು ಇಬ್ಬರು ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಸ್ಥಳೀಯ ಆಶ್ರಯ ಕಾಲೋನಿ ನಿವಾಸಿಗಳಾದ ಫೌಜಿಯಾ, ಮಾದೇವಿ ಅಂತ ಗುರುತಿಸಲಾಗಿದೆ. ಆಶ್ರಯ ಕಾಲೋನಿಯ ಬಳಿ ಕೈಗಾರಿಕಾ ಪ್ರದೇಶದ ಸೈಟ್ನಲ್ಲಿರುವ ಕಲ್ಲಿನ ಕೋರೆಯಲ್ಲಿ ಮೂಡುಬಿದ್ರೆ ನಿವಾಸಿ ಗುತ್ತಿಗೆದಾರ ಬಾಬು ಎಂಬುವರ ಮೂವರು ಕೆಲಸಗಾರರು ಬಂಡೆಕಲ್ಲು ತೆಗೆಯುವಾಗ ಡೈನಮೈಟ್ನಿಂದ ಸ್ಫೋಟಿಸಿದ್ದು ಪರಿಸರದಲ್ಲಿ ಭಾರೀ ಶಬ್ದ ಉಂಟಾಗಿ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಸ್ಫೋಟದ ತೀವ್ರತೆಗೆ ಸುಮಾರು ಅರ್ಧ ಕಿಲೋಮೀಟರ್ ಪರಿಸರದ ಸುಜಾತ, ಫೌಜಿಯಾ, ಪುಷ್ಪ, ಮೈಮುನಾ, ರೆಹನಾ ಮತ್ತಿತರರ ಮನೆಗಳಿಗೆ ಹಾನಿಯಾಗಿದ್ದು ಇಬ್ಬರು ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಮುಲ್ಕಿ ಪಂಚಾಯತ್ ಸದಸ್ಯ ಶೈಲೇಶ್, ಮಾಜಿ ಸದಸ್ಯ ಬಶೀರ್ ಕುಲಾಯಿ, ಮುಲ್ಕಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಸಂದರ್ಭ ಕಲ್ಲಿನ ಕೋರೆ ಗುತ್ತಿಗೆದಾರರು ಕ್ಷಮಾಪಣೆ ಕೇಳಿದ್ದು ಹಾನಿ ಸಂಬಂಧ ಪರಿಹಾರ ವಿತರಿಸಲು ಒಪ್ಪಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಕಷ್ಟ ಬಂತಲ್ಲ ಇದು ಬಶೀರಣ್ಣ ಇಲ್ಲ ಬಂದ್ರು